ಮೂಡುಬಿದ್ರೆ ಕೋಟಿ ಚಿನ್ನಯ್ಯ ಜೋಡುಕರೆ ಕಂಬಳ ಸಮಿತಿಯ ವತಿಯಿಂದ ಒಂಟಿಕಟ್ಟಿಯ ಕಡಲಕೆರೆ ನಿಸರ್ಗಧಾಮದ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮದ ಕೋಟಿ ಚಿನ್ನಯ್ಯ ಜೋಡುಕರೆಯಲ್ಲಿ ನಡೆಯುವ 18ನೇ ವರ್ಷದ ಹೊನಲು ಬೆಳಕಿನ ಕಂಬಳೋತ್ಸವವು ಆರಂಭಗೊಂಡಿದೆ. ಚೌಟರ ಅರಮನೆಯ ಕುಲದೀಪ್ ಎಂ ಅಧ್ಯಕ್ಷತೆಯಲ್ಲಿ ಆಲಂಗಾರು ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ವಾಲ್ಟರ್ ಡಿಸೋಜಾ, ಆಲಂಗಾರು ಶ್ರೀ ಬಡಗು ಮಹಲಿಂಗೇಶ್ವರ ದೇವಸ್ಥಾನದ ವೇದಮೂರ್ತಿ ಈಶ್ವರ ಭಟ್, ಪುತ್ತಿಗೆ ನೂರಾನಿ ಮಸ್ಜಿದ್ನ ಮೌಲಾನಾ ಜಿಯಾವುಲ್ಲಾ ಹಾಗೂ ಸುಧೀರ್ ಕುಂಟಾಡಿ ಸೇರಿ ಕಂಬಳದ ಕರೆಗಳಿಗೆ ದೇವಸ್ಥಾನಗಳ ಪ್ರಸಾದವನ್ನ ಹಾಕಿ ನಂತರ ದೀಪವನ್ನ ಬೆಳಗಿಸುವ ಮೂಲಕ ಕಂಬಳಕ್ಕೆ ಚಾಲನೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಅವರು ರಾಣಿ ಅಬ್ಬಕ್ಕ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದರು. ನಮ್ಮ ಜಾನಪದ ಕಲೆಗಳು, ಸಾಹಸ ಕ್ರೀಡೆಗಳು ಉಳಿಬೇಕು. ಕಂಬಳ ಜಾನಪದ ಕ್ರೀಡೆಯಾದರೂ ಇದರಲ್ಲಿ ಜೀವನ ಪಾಠವಿದೆ ಅಂತ ಹೇಳಿದರು. ಕಂಬಳ ಓಡುವುದು ಒಂದು ಕ್ರೀಡೆಯ ಜೊತೆಗೆ ಅದು ಒಂದು ಜೀವನದ ಪಾಠ ಅನ್ನೋ ಟೈಪಲ್ಲಿ ಎಷ್ಟೇ ನಾವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಬಹಳಷ್ಟು ತೊಡಕುಗಳಿರುತ್ತೆ. ನಮಗೆ ಗೊತ್ತಿರುತ್ತೆ ಇಲ್ಲಿ ನೀರಿದೆ, ಇಷ್ಟೇ ಟ್ರ್ಯಾಕಲ್ಲಿ ಓಡಬೇಕು, ನಮಗೆ ಗೊತ್ತಿರುವಂಥ ಅನಿಮಲ್. ಆದರೆ ಆ ಒಂದು ರಿಯಾಲಿಟಿ ಒಳಗಡೆ ಬಂದಾಗ ಎಲ್ಲವೂ ಕೂಡ ನಮಗೆ ಸರಿಯಾಗಿ ಸೇರುವ ಹಾಗೆ ನಾವು ಓಡಿಸುವಂಥ ಇದು ನಮ್ಮ ಒಂದು ಓಡುವ ಗತಿ, ಪ್ರಾಣಿಗಳು ಓಡುವಂಥ ಗತಿ ಮತ್ತು ನೀರಿನಲ್ಲಿ ಇಡುವಂಥ ಹೆಜ್ಜೆ, ಆ ಓಡುವಂಥ ಡೈರೆಕ್ಷನ್ಸ್ಗಳು ಇವೆಲ್ಲವೂ ಕೂಡ ಭಾಳಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಈ ಒಂದು ಆತ್ಮವಿಶ್ವಾಸದಿಂದ, ಧೈರ್ಯದಿಂದ, ಆ ಸಾಹಸದಿಂದ ಓಡುವಂಥ ಕ್ರೀಡೆ ಡೆಫಿನೆಟ್ಲಿ ಆ್ಯಕ್ಚುಲಿ ಮುಂದಿನ ದಿವಸಗಳಲ್ಲಿ ಹೆಚ್ಚು ಜಗತ್ಪ್ರಸಿದ್ಧಿ ಆಗಲಿ, ಪ್ರಾಣಿಗಳಿಗೆ ಯಾವುದೇ ನೋವಾಗದೇ ಇರೋ ರೀತಿ ಒಳಗಡೆ ಈ ಒಂದು ಸಂಸ್ಕೃತಿಯನ್ನ ಮುಂದಿನ ಒಂದು ಪೀಳಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಉಳಿಸ್ಕೊಂಡು ಹೋಗೋಕ್ಕೆ ಮಾಡ್ತಿರುವಂತಹ ಮಾನ್ಯ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ನಡೀತಿರುವಂತಹ ಎಲ್ಲಾ ಕಂಬಳ ಸಮಿತಿಯವರಿಗೆ ಜಿಲ್ಲಾಡಳಿತದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮೂಡುಬಿದ್ರೆ ಕಂಬಳವನ್ನ 15 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದ್ದ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಗೌರವಾಧ್ಯಕ್ಷರ ನೆಲೆಯಲ್ಲಿ ಮಾತನಾಡಿ, ಪಕ್ಷಗಳ ಕಾರ್ಯಕ್ರಮಗಳನ್ನು ನಡೆಸಲು ಬೇರೆ ಬೇರೆ ಕಡೆಗಳಿಂದ ಟೆಂಪೋದಲ್ಲಿ ಜನರು ಕರೆದುಕೊಂಡು ಬರಬೇಕಾಗಿದೆ. ಆದರೆ ಕಂಬಳಕ್ಕೆ ಜನರು ಅವರಾಗಿಯೇ ಬಂದು ಸೇರ್ತಾರೆ. ಇದು ತುಳುನಾಡಿನ ವೈಶಿಷ್ಟ್ಯತೆ ಅಂತ ಹೇಳಿದರು. ಕಂಬಳದ ಹೆಸರು ಕೋಟಿ ಚೆನ್ನಯ್ಯ. ತುಳುನಾಡಿನ ವೀರ ಪುರುಷರ ಹೆಸರನ್ನಿಟ್ಟು ಕೋಟಿ ಚೆನ್ನಯ್ಯ ಕೆರೆ ನಿರ್ಮಾಣ ಮಾಡಿ ಇವತ್ತು ಮೂಡುಬಿದ್ರೆಯಲ್ಲಿ ಈಗ 18ನೇ ವರ್ಷದ ಕಂಬಳ ನಡೆಯುತ್ತಾ ಇದೆ. ತುಳುನಾಡಿನ ಇತಿಹಾಸ, ವೀರ ಪುರುಷರು ದಬ್ಬಾಳಿಕೆಯ ವಿರುದ್ಧ ತಲೆ ಎತ್ತಿದ ವೀರ ಪುರುಷರ ಹೆಸರು ಈ ತುಳುನಾಡಿನಲ್ಲಿ ಶಾಶ್ವತವಾಗಿ ಉಳಿಬೇಕು. ಹೆಮ್ಮೆಯ ಸುಪುತ್ರರು ಕೋಟಿ ಚೆನ್ನಯ್ಯರು ಎಂಬುದನ್ನು ಮನವರಿಕೆ ಮಾಡಬೇಕು ಎಂಬ ದೃಷ್ಟಿಯಿಂದ ಮಂಗಳೂರಿನಲ್ಲಿ ಆಗಬೇಕಾಗಿದ್ದಂಥ ಈ ಜೋಡುಕರೆ ಕಂಬಳ ಕರ್ನಾಟಕ ಸರ್ಕಾರದಿಂದ ಮಂಗಳೂರಿನಲ್ಲಿಯೇ ಜಿಲ್ಲಾಧಿಕಾರಿಯವರು ಕಂಬಳದ ಕರೆ ಮಾಡಬೇಕು. ಕಂಬಳ ಸಮಿತಿಯ ಅಧ್ಯಕ್ಷ ಶಾಸಕ ಉಮ್ನಾಥ್ ಕೋಟ್ಯಾನ್ ಮಾತನಾಡಿ, ರಾಜಕೀಯ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಊರಿನ ಅಭಿವೃದ್ಧಿಯಾಗಬೇಕಾದ್ರೆ ನಾವೆಲ್ಲರೂ ಸೇರಿದ್ರೆ ಮಾತ್ರ ಸಾಧ್ಯ. ಅಭಯ್ ಚಂದ್ರ ಜೈನ್ ರವರು 2 ವರ್ಷಗಳ ನಂತರ ಕಂಬಳಕ್ಕೆ ಬಂದಿರುವುದು ತನಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದರು. ಅಂಚೆನಟ್ಟು ಎಂಕ್ಲೆಗೆ ಬೈದಂಡು ದುಂಬೀರು 10-15 ವರ್ಷ నేను ಬಾರಿ ಎಡ್ಡ ರೀತಿಯಲ್ಲಿ ನಡಪಾದು ಕೊಡ್ತಾರೆ ಅಭಯ್ ಚಂದ್ರ ಜೈನ್. ಅಂಚೆ ಅದು ಇನ್ಯಾರು ಬೈದಿನ ಎಂಕ್ ಮಸ್ತ್ ಸಂತೋಷ ಆತನ ಮತ್ತು ಖುಷಿ ಆತನ. ರಾಜಕೀಯ ಚುನಾವಣೆ ಹೆಂಚಿನತ್ತನಲ್ಲ ಊಟದ ಸಂದರ್ಭ 10-15 ದಿನ ಹಿಡಿದು ಬೊಕ್ಕ ನಮ್ಮ ಮಾತೆಲ್ಲ ಒಂಜಾದ ಒಟ್ಟಾದ ಕೆಲಸ ಮಾಡ್ತಾರೆ ಮಾತ್ರ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ. ಐಕಿನ್ಯಾರು ಬೈದಿನ ನಂಗೆ ಮಾತೆಗಳ ಹೆಮ್ಮೆ ದಯಪಂಡ ಇನಿ ಯಾರು ಪಂಡೇರು ಇನಿ ಕಂಬಳ ಮೂಲ ಪ್ರಾರಂಭ ಹೊರಡ ಆರ್ನ ಶ್ರಮ ಒಕ್ಕ ಭಾಸ್ಕರ್ ಕೋಟೆ ಅನುಪ್ಪು ಕಡಂಬೇರುಪ್ಪು ಮೊಕ್ಕಲ ಮಾತ ಶ್ರಮಟ್ಟು ಇನಿ ಮೂಡುಬಿದ್ರೆ ಕ್ಷೇತ್ರಕ್ಕೊಂದು ಬೈದನು 10 ಎಕರೆ ಜಾಗ ಬಾರಿ ಪುರ್ಲಕಂಠದ ಜಾಗನ ಆ ಸಂದರ್ಭಡು ನಮ್ಮ ಕಂಬಳ ಸಮಿತಿಗೆ ವ್ಯವಸ್ಥೆ ಮಂತಿನಂಚಿನ ಅಭಯ್ ಚಂದ್ರ ಜೈನ್ ಬೊಕ್ಕರ್ನ ತಂಡೋಗಿ ಸಂದರ್ಭ ಅಭಿನಂದನೆ ಸಲ್ಲಿಸಾದು ನಮ್ಮ ಮಾತೆಲ್ಲ ಒಂಜಾದ ಒಟ್ಟಾದು ಈರು ಬೊಕ್ಕ ಯಾನ್ ಇನ್ನು ಭಾಸ್ಕರ್ ಕೋಟೆ ಎಲ್ಲ ಕಡಂಬೇರ್ಲೆಂಚ ಕೋಟಿ ಚೆನ್ನೈರ ಅಂಚೆ ಅಭಯ್ ಚಂದ್ರ ಉಮನಾಥ್ ಕೋಟೆ ಎಲ್ಲ ಕೋಟಿ ಚೆನ್ನೈರ ಅದು ಮುಲ್ಪ ನನ್ನ ತುಂಬಗಳ ಎಡ್ಡ ರೀತಿಯ ನಡಪವನಂತಿನ ರೀತಿಯಲ್ಲಿ ದೇವರ ಅನುಗ್ರಹ ಮಲ್ಪಡ. ಚಿತ್ರರಂಗದಲ್ಲಿ 3 ಬಾರಿ ಫಿಲಂ ಫೇರ್ ಪ್ರಶಸ್ತಿಯನ್ನು ಪಡೆದಿರುವ ರಾಜೇಂದ್ರ ಸಿಂಗ್ ಬಾಬು, ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ, ಜಿಲ್ಲಾ ಪಂಚಾಯತ್ ಸದಸ್ಯ ಕೆಪಿ ಸುಚರಿತಾ ಶೆಟ್ಟಿ, ಪುರಸಭಾಧ್ಯಕ್ಷ ಪ್ರಸಾದ್ ಭಂಡಾರಿ, ಸದಸ್ಯರಾದ ನಾಗರಾಜ್ ಪೂಜಾರಿ, ಸುರೇಶ್ ಕೋಟ್ಯಾನ್, ಸೌಮ್ಯ ಶೆಟ್ಟಿ, ರಾಜೇಶ್ ನಾಯ್ಕ್,
ಸ್ವಾತಿ ಶಿವಾನಂದ ಪ್ರಭು, ಜಯಶ್ರೀ, ಕುಶಲ ದೇವಾಡಿಗ, ಮೂಡಾ ಅಧ್ಯಕ್ಷ ಮೇಘನಾಥ್ ಶೆಟ್ಟಿ, ಬಸದಿಗಳ ಮುಕ್ತೇಸರ ದಿನೇಶ್ ಆನಡ್ಕ, ಮೂಡುಬಿದ್ರೆ ರೋಟರಿ ಕ್ಲಬ್ ಅಧ್ಯಕ್ಷ ಡಾ ಸುದೀಪ್ ಕುಮಾರ್, ರೋಟರಿ ಕ್ಲಬ್ ಟೆಂಪಲ್ ಟೌನ್ನ ಅಧ್ಯಕ್ಷ ಸೀತಾರಾಮಾಚಾರ್ಯ, ಉದ್ಯಮಿ ವಿಶ್ವನಾಥ್ ಪ್ರಭು, ಕಂಬಳ ಸಮಿತಿಯ ಕೋಶಾಧಿಕಾರಿ ಭಾಸ್ಕರ್ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ಗುಂಡಪಾಲ ಕಡಂಬ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಭಿಮಾನಿಗಳನ್ನ, ಕಮಲದ ಓಟಗಾರರನ್ನ ಎಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತಾರೆ. ಇನ್ನು ಎಲ್ಲ ಕಣ್ಣು ಬಾರಿಯ ಮಿಕ್ಕ ಮಟ್ಟವು ಏರುವುದು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.